ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಮುಖ್ಯಾಂಶಗಳು. ಅಂಗನವಾಡಿ ಬೊಕ್ಕ ಶಾಲೆ ಕಟ್ಟಿರ ಭಿನ್ನೈತೊನ್ನ ಜಾಗೆ ತ್ಯಾಜ್ಯ ಘಟಕೋಗು ಬೆದ್ರದ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಎದುರು ಗ್ರಾಮಸ್ಥರನ ಪ್ರತಿಭಟನೆ. ಕುದ್ರೋಳಿದ ಗುರು ಬೆಳದಿಂಗಳು ಸೇವಾ ಸಂಸ್ಥೆದ ನೀರೇಟು ಸಮಾಜ ಸೇವೆ ಸಜಿಪ 300 ಶಾಂತಿನಗರದ ಪರಿಶಿಷ್ಟ ಜಾತಿದ ಕುಟುಂಬ ಒಂಜಿಗೆ ಕರೆಂಟ್ ವ್ಯವಸ್ಥೆ. ಕುಡ್ಲದ ಶ್ರೀ ರಾಘವೇಂದ್ರ ಮಠದ ನೀಲೇಟು ಶ್ರೀ ರಾಘವೇಂದ್ರ ಸ್ವಾಮಿನ 350ನೇ ವರ್ಷದ ಆರಾಧನಾ ಮಹೋತ್ಸವ. ಆಗಸ್ಟ್ 30ಕ್ಕೆ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಆನ್ಲೈನ್ ಸಿರಿಕೃಷ್ಣ ವೇಷ ಪಂಥ. ಪ್ರದೀಪ್ ಕುಮಾರ್ ಕಲ್ಕುರ. ವಾರ್ತೆ ವಿವರ. ಅಂಗನವಾಡಿ ಕೇಂದ್ರ ಬೊಕ್ಕ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಿದ ಗ್ರಾಮಸ್ಥರ ಭಿನ್ನೈತನ್ನ ಬೆರಿಕೆ ಅವೇ ಜಾಗಿಡ್ ಘನತ್ಯಾಜ್ಯ ಇಲೆವಾರಿ ಘಟಕ ತಾಪನೆಗೆ ಜಾಗಿನಿ ಗಂಟು ಮಲ್ತನಿಕ್ ಗ್ರಾಮದ ಜನಕ್ಲು ವಿರೋಧ ತೋಜಾದು ಪ್ರತಿಭಟನೆ ಮಲ್ತನ ಸಂಗತಿ ಬೆದ್ರದ ಪಡು ಮಾರ್ನಾಡು ನಡತ್ತಂಡು. ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಕಲ್ಯಾಣಿ ಸಿಎಸ್ ಈ ಬಗೆಟ್ ಏವ್ರ ತೋಜಾದು ತಾನು ಗ್ರಾಮದಕ್ಲಿನ ಪರವಾದ ಹೋರಾಟ ಮಲ್ಪು ಎಂದು ಪಂತೇರು. ಅಂಗನವಾಡಿ ಕೇಂದ್ರ ಬೊಕ್ಕ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟೆರೆ ಗ್ರಾಮಸ್ಥರು ಭಿನ್ನೈತೊನ್ನ ಬೇರಿಕೆ ಅವೇ ಜಾಗಿಡ್ ಪಂಚಾಯತ್ ಘನತ್ಯಾಜ್ಯ ವಿಲೇವಾರಿ ಘಟಕ ಕಟ್ಟೆರೆ ತಯಾರಾಯಿನೇಕ್ ವಿರೋಧ ತೋಜಾದ್ ಬೆದ್ರದ ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡಪಾಯಿನ ಸಂಗತಿ ನಡೆತದಂಡ. ಸೋಮವಾರ ಧರಣಿ ನಡಪಾದಿರ. ಪಡುಮಾರ್ನಾಡ್ ಡೆಕ್ಕೆಲ್ ಪನ್ಪುನವಲು ಇದುಂಬು ಸರ್ಕಾರಿ ಶಾಲೆ ಇತ್ತಂಡು. ಅವಳು ಮೂಲ ಸೌಕರ್ಯ ದಾಂತೆ ಬೊಕ್ಕ ಜೋಕುಲು ಕಮ್ಮಿ ಇತ್ತಿನಿಡ್ದಾವ್ರ ಶಾಲೆ 25 ವರ್ಷ ದುಂಬು ಮುಚ್ಚಿದು ಪೋತುಂಡು. ಇತ್ತೆ ಆ ಜಾಗಿಡ್ ಅಂಗನವಾಡಿಗೆ ಪೋಪುನ 22 ಜೋಕುಲು ಇತ್ತದು ಅಕಲು ದೂರದ ಶಾಲೆಗೆ ಪೋವಡಾತಂಡು. ಅಂಚಾದ ಅಂಗನವಾಡಿ ಕೇಂದ್ರ ಸುರು ಮಲ್ಪರೆ ಕರಿನ ತಿಂಗಳು ಗ್ರಾಮದ ಕುಲು ಸೇರ್ದು ಸಭೆ ನಡಪಾದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಭಿನ್ನೈತೊಂದೆರ. ಅಂಡ ಇತ್ತೆ ಅವಳು ಘನತ್ಯಾಜ್ಯ ಘಟಕ ತಾಪನೆಗೆ ಜಾಗೆ ದೆತ್ತದೀದ್ ಪಂಚಾಯತ್ಗೆ ಎಸಿ ಆದೇಶ ಪಿದಡ್ಪಾದೆರ. ದೇಕು ವಿರೋಧ ಮಲ್ತದು ಗ್ರಾಮದ ಕುಲು ಗುರ್ಕಾರ್ಯರಿಗೆ ಮನವಿ ಕೊಡ್ತೇರ. ಎನ್ನ ವಾರ್ಡ್ ಎಂಕ್ ಗೊತ್ತುದಂತೆ ಸರ್ವೆ ಕಾರ್ಯ ನಡಪಾಯರೆ ಏರ ಅವಕಾಶ ಕೊರ್ನಿ ಪಂಡದು ಪಿಡಿಒವರೆಗೂ ವಿರೋಧ ತೋಜಾಯಿನ ಗುರ್ಕಾರ್ದಿ ಕಲ್ಯಾಣಿ ಸಿಎಸ್ ತಾನು ಗ್ರಾಮದಕ್ಲಿನ ಪರ ಹೋರಾಟ ಮಲ್ಪು ಎಂದು ಪಂತಿರೋ. ನಮ್ಮ ಏರಿಯಾದಾಗ್ಲಿಗೂ ಏರ್ ಇಂಚಿನ ಮಾತಾಡ ಸರ್ಕಾರ ಜಾಗರು ಏರ್ಲ ಮಲ್ಪರಗಳಿಂದ ಏರ್ಲ ಬಂದಿದ್ದೀವಿ. ಸರ್ಕಾರ ಜಾಗರು ಮಾತ ಕೆಲಸ ಮಾಡ್ಕೊಡಾರ ಆಂಡಲ್ಲ ಆಯ್ಕೊಂಡು ಆ ಏರಿಯಾದ ವಾರ್ಡ್ದಾಗ್ಲಿದ ಗಮನ ಕಣ ಅಂದಾಗ ಮಾಡ್ಕೊಂಡ ಆಯ್ಕೆ ಮಲ್ಪರಿಗೆ ಗ್ಯಾರಂಟಿ ಬಿಟ್ಟು ಮತ್ತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಯಾವತಿ ಪಾತಿರ್ದ ಘನತ್ಯಾಜ್ಯ ಇಲೆವಾರಿ ಘಟಕಗೂ ದೆತ್ತದಿನ ಜಾಗಿಡ್ ಎನ್ಒಸಿ ದೆತ್ತೊಂದು ಜಿಂದ ಗ್ರಾಮದಕ್ಲಿನ ದೂರುಂಡು. 22 ಜೋಕುಲುಪ್ಪು ನಿರ್ದಾವ್ರ ಶಾಲೆ ಸುರು ಮಲ್ಪರೆ ಗ್ರಾಮದಕ್ಲು ಒತ್ತಾಯ ಮಲ್ತುದೆರ. ಈ ಬಗೆಟ್ ಆಡಳಿತ ಮಂಡಳಿದ ಒಟ್ಟುಗೂ ಸಭೆ ನಡಪಾದು ಕ್ಷೇತ್ರ ಶಿಕ್ಷಣಾಧಿಕಾರಿಲಿನ ಗುಮನಗು ಕೊನುದು ನನ್ನದ ಕ್ರಮ ದೆತ್ತುನ್ನುವ ಅಂತ ಪಂಡಿರೋ. ಅದರಲ್ಲಿ ಇರುವಂತಹ ವಿಷಯಗಳೇನಂತಾರೆ, ಒಂದನೇದಾಗಿ ಈಗಾಗಲೇ ಒಂದು ಶಾಲೆ ಇದೆ, ಈ ಶಾಲೆಗೆ NOC ಕೊಡ್ಕೊಳ್ಳಿಲ್ಲ ಈ ಘನತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ಅಂತೇಳಿ. ಎರಡನೇದೇನಾಗಿತ್ತಂದರೆ ಆ ಒಂದು ಜಾಗದಲ್ಲಿ ಈಗಾಗಲೇ ಇರುವಂಥ ಶಾಲೆಯನ್ನು ಮುಂದುವರಿಸಬೇಕು. ಸಂಬಂಧಪಟ್ಟ ಹಾಗೆ ಒಂದು 22 ಮಕ್ಕಳ ಸೇರ್ಪಡೆಗೆ ಕೂಡ ರೆಡಿಯಾಗಿದ್ದಾರೆ ಅನ್ನೋದು ಕೂಡ ಆ ಒಂದು ದೂರು ಅರ್ಜಿಯಲ್ಲಿದೆ. ಈ ಸಂಬಂಧಪಟ್ಟ ಈ ಅರ್ಜಿಯನ್ನು ನಾಳೆ ಇವರ ಆಡಳಿತ ಮಂಡಳಿಯ ಸಾಮಾನ್ಯ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆಗಳಾಗ್ತದೆ. ಆ ಶಾಲೆಯನ್ನು ಮುಂದುವರಿಸುವ ಬಗ್ಗೆ ಮತ್ತು NOC ಪಡೆದಿರೋ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಆ ಶಾಲೆಯನ್ನು ಮುಂದುವರಿಸುವುದಕ್ಕೆ ಕ್ರಮವನ್ನು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಅದನ್ನು ನಾಳೆ ಮೀಟಿಂಗ್ನಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಯಾರಿಗೆ ಬೇಕು ಬೇಡ ಅಂತ ಏನು ಪರ ವಿರೋಧ ನಿರ್ಣಯ ಬರ್ತದಲ್ವ, ಆ ಪ್ರಕಾರ ಬೇಕು ಅಂತಂದರೆ ಅಲ್ಲಿ ಮಾಡಬೇಕಾಗ್ತದೆ, ಬೇಡ ಅಂತ ಹೇಳ್ಬಿಟ್ಟಂತ ಅಂದರೆ ಆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೇವೆ. ಏನು ಅಲ್ಲಿ ಏನು ಶಾಲೆ ಇದೆ ಮತ್ತು ಅಲ್ಲಿ ಏನು ಪಬ್ಲಿಕ್ ಇಷ್ಟ ಸೇರಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷ ಹೇಳ್ತಿರೋದೇನೆಂದರೆ ನಾವು ಮಾಡಿದ ನಿರ್ಣಯವೇ ಇಲ್ಲ ಅಂತ, ಸರ್ವೆ ನಂಬರ್ ಚೇಂಜ್ ಆಗಿದೆ ಅಂತ, ಅದಕ್ಕೆಲ್ಲ ನಾಳೆ ಡಿಸ್ಕಸ್ ಆಗ್ತದೆ. ಕುಂದಾಪುರ ಆಡಿ ಕೊಂಜಾಡಿ ಗಂಟು ಬಿಡು ಚಕ್ಕರ್ಮಕ್ಕಿ ಕುಂಟುಹೊಳೆ ಕುಪ್ಪರಿಗೆ ಗುಂಡಿದ ನೀರಿಡು ಮುರುಕುದು ಇರುವೇರು ಜಮನಿರು ಜೀವ ಕಳವನ್ನ ಬೇಜಾರದ ಸಂಗತಿ ನಡೆತದೆ. ಸೋಮವಾರ ಬೈಯಗ ನೀರಿಗೆ ಜತದನ 21 ವರ್ಷದ ಮೋಹನ್ ನಾಯ್ಕ್ ಬೊಕ್ಕ 14 ವರ್ಷದ ಸುರೇಶ್ ಪನ್ಪನ ಇರುವೇರಿನ ಪುಣ ಕುಂಟುಹೊಳೆ ಸುದಿಟ್ಟು ತೋಜಿದೆ.
ಕುಂದಾಪುರ ಆಡಿ ಕೊಂಜಾಡಿ ಗಂಟುಬೀಳು ಚರ್ಕಮಕ್ಕಿ ಕುಂಟುಹೊಳೆ ಕುಪ್ಪರಿಗೆ ಗುಂಡಿದ ನೀರಿಡು ಮುರ್ಕುದು ಇರುವೆರು ಜವಣಿರು ತೀರ್ನ ಬೇಜಾರ್ದ ಸಂಗತಿ ಸೋಮವಾರ ಬಯ್ಯಗ ನಡೆತದ ತೀರ್ನಕ್ಲೆಗ್ 25 ವರ್ಷದ ಮೋಹನ್ ನಾಯಕ್ ಬೊಕ್ಕ 14 ವರ್ಷದ ಸುರೇಶ ಅಂದು ಗುರ್ತ ಮಲ್ತದ ಇರುವೆರ್ಲ ಸೋದರ ಸಂಬಂಧಿಲು ಆದಿತ್ತದು ಕೊಂಜಾಡಿ ಗಂಟುಬೀಳು ಪರಿಸರಗೂ ಕೂಲಿ ಬೇಲೆಗೆ ಪೋದಿತ್ತೇರೋ ರಾತ್ರಿ ಆಂಡಲ ಇಲ್ಲಡೆ ಬರಂದೆ ಒಪ್ಪುನಗ ಇಲ್ಲಲ್ದಕ್ಲು ನಾಡ್ದೇರೋ ಅಪಗ ಕುಪ್ಪರಿಗೆ ಗುಂಡಿ ಕೈತಲು ಇರುವೆರ್ನಲ ಜೋಡು ತೋಜಿತಂಡೋ ಅಂಚದು ಬಾರಿ ನಾಡ್ನಗ ಕುಂಟುಹೊಳೆ ಸುದೆಟ್ಟು ಪುನಃ ತೋಜಿತಂಡೋ ಪರಮೋಸೊಡು ನೀರ್ಗ ಬೋರ್ದಿಪ್ಪಡುಂದು ಪೊಲೀಸರು ಸಂಶಯ ತೋಜಾದೇರೋ ಈ ಬಗೆಟ್ಟು ಶಂಕರನಾರಾಯಣ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿರೋ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕು ಒಂತೆ ಮಟ್ಟಿಗೆ ಕಮ್ಮಿ ಆವೊಂದು ನಡೆದವರ ಜಿಲ್ಲೆಡು ಪದವಿ ಪೂರ್ವ ಕಾಲೇಜು ಶುರು ಆಯರೆ ಅಟ್ಟಣೆ ಸಾಗದಂಡೆ ಶಾಲೆಯಲ್ಲಿ ಸುರು ಮಲ್ಪನ ಯೋಜನೆ ಸದ್ಯೋಗಿಜ್ಜಿ ಅಂಡ ಕೊರೋನಾ ನಿಯಮ ಪಾಲನೆಗೆ ವಿಶೇಷ ಒತ್ತು ಕೊರ್ದು ಪದವಿ ಪೂರ್ವ ಕ್ಲಾಸಲಿನ ಹಂತ ಹಂತವದು ಶುರು ಮಲ್ಪುವ ಅಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೆ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಇತ್ತೆ ಒಂತೆ ಮಟ್ಟಿಗೆ ಕಮ್ಮಿ ಆವೊಂದುಪ್ಪು ನಿರ್ದಾವ್ರ ಜಿಲ್ಲೆಡು ಪದವಿ ಪೂರ್ವ ಕಾಲೇಜ್ಲಿನ ಹಂತ ಹಂತವಾದ ಸುರು ಮಲ್ಪರೆ ಜಿಲ್ಲಾಡಳಿತ ನಿಘಂಟು ಮಲ್ತದಂಡ ಈ ಬಗೆಟ್ಟು ಸುದ್ದಿಗಾರರನ ಒಟ್ಟಿಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಾತಿರ್ದು ಶಾಲೆ ಸುರು ಮಲ್ಪುನ ಸದ್ಯೋಗಿಜ್ಜಿ ಅಂಡ ಪದವಿ ಪೂರ್ವ ಕಾಲೇಜ್ಲೇನು ಸುರು ಮಲ್ಪುಂಡು ಈ ಬಗೆಟ್ಟು ಸೋಮವಾರ ಜನಪ್ರತಿನಿಧಿಲೆಡ ಸಭೆ ನಡಪಾದಂಡ ಪಿಯು ಕ್ಲಾಸ್ ಸುರು ಮಲ್ತಿ ಬೊಕ್ಕ ಸ್ಥಿತಿಗತಿ ತೂತು ಶಾಲೆ ಸುರು ಮಲ್ಪನ ಬಗೆಟ್ಟು ನಿರ್ಧಾರ ಮಲ್ಪುವ ಪಂಡೇರೋ ಕೋವಿಡ್ ನಿಯಮ ಪಾಲನೆಗೆ ವಿಶೇಷ ಒತ್ತು ಕೊರ್ದು ಹಂತ ಹಂತವಾದ ಜೋಕ್ಲಿನ ಕ್ಲಾಸ್ಗೆ ಎದ್ಕೊಂಡು ಜೋಕ್ಲಿನ ಆರೋಗ್ಯ ಪರೀಕ್ಷೆ ಕೋವಿಡ್ ಪರೀಕ್ಷೆ ಸೇರ್ದು ಅಗತ್ಯ ಕ್ರಮ ದೆತುಂಡು ಜಿಲ್ಲಾಧಿಕಾರಿ ತಿರಿಪಾಯಿರೋ ಇತ್ತೆ ದಿನಾಲ 14,000 ಕೋವಿಡ್ ಟೆಸ್ಟ್ ಮಲ್ಪುಂಡು ಅವೇನು ನನಲಾತ ಹೆಚ್ಚ ಮಲ್ಪುಂಡು ಕೇರಳೊಡ್ದು ಒರ್ಮನುದೇತಾತ್ ಕಲ್ಪನ ಜೋಕ್ಲೆಡ RT-PCR ನೆಗೆಟಿವ್ ಇತ್ತಂಡಲ ಬೊಕ್ಕ ಪಾಸಿಟಿವ್ ತೋಜಿತಂಡ ಆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಆಡಳಿತ ಮಂಡಳಿ ವಾರೀತಿ ವ್ಯವಸ್ಥೆ ಮಲ್ತದನೊಂದು ತೆರೆದು ನಿಯಮ ಮೀರಿನ ಸಂಸ್ಥೆಗಳಿಗೂ ಕ್ರಮ ದೆತನುಂಡು ಈ ಬಗೆಟ್ಟು ನೋಟಿಸ್ ಜಾರಿ ಮಲ್ತದನೊಂದು ಜಿಲ್ಲಾಧಿಕಾರಿ ಪಂಡಿರೋ. Keep them in quarantine for some time, 7 days, and after keeping them in the quarantine period for 7 days, they have to be testing all their students with RT-PCR test. After getting negative results only, they should be starting classrooms in their colleges, and after obliging these conditions only, they will get the permission. For preparation and to finalize standard operating procedure, we called a meeting on Saturday. We will be finalizing it. Maybe I think Monday onwards they are planning to start it. ಕುದ್ರೋಳಿದ ಗುರು ಬೆಳದಿಂಗಳು ಸೇವಾ ಸಂಘಟನೆದ ನೀರಿಟ್ಟು ಬಂಟ್ವಾಳ ತಾಲೂಕು ಸಜಿಪ 300 ಶಾಂತಿನಗರದ ಪರಿಶಿಷ್ಟ ಜಾತಿದ ದಯಾನಂದ ಬೊಕ್ಕ ಸುಜಾತ ಮುಕ್ಲೆನ ಇಲ್ಲಿಗೆ ಕರೆಂಟ್ ವ್ಯವಸ್ಥೆ ಮಲ್ತು ಕೊಡ್ತೇವೆ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಆರ್ ಪದ್ಮರಾಜ್ ಕರೆಂಟ್ ವ್ಯವಸ್ಥೆಯನ್ನು ಉದಿಪನ ಮಲ್ತೇರು. ಕುದ್ರೋಳಿದ ಗುರು ಬೆಳದಿಂಗಳು ಸೇವಾ ಸಂಘಟನೆ ವತಿರ್ದು ಬಂಟ್ವಾಳ ತಾಲೂಕು ಸಜಿಪ 300 ಶಾಂತಿನಗರದ ಪರಿಶಿಷ್ಟ ಜಾತಿದ ದಯಾನಂದ ಸುಜಾತ ಮೊಕ್ಲಿನ ಇಲ್ಲಗ್ ಕರೆಂಟ್ ವ್ಯವಸ್ಥೆ ಮಲ್ತು ಕೊಡ್ತಂಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಆಡಳಿತ ಮಂಡಳಿ ಕೋಶಾಧಿಕಾರಿ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಆರ್ ಪದ್ಮರಾಜ್ ಕರೆಂಟ್ ವ್ಯವಸ್ಥೆಗೂ ಚಾಲನೆ ಕೊರಿಯರು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 157ನೇ ವರ್ಷದ ಜನ್ಮ ದಿನಾಚರಣೆ ದಾನಿ ಬಡವಿರ್ನ ಇಲ್ಲಗು ಬೋಲ್ಪ ಒದಗಾದು ತೃಪ್ತಿಯಾತಂಡು ನನ್ನ ಮಿತ್ತಗ್ಲ ಕಷ್ಟಡುಪ್ಪು ನಕ್ಲೆಗು ಸಾಯ ಕೊರ್ಪುನ ಕಾರ್ಯ ಇಂಚನೆ ದುಂಬರಿಯುಣೊಂದು ಪಂಡಿರೋ ಮೂವೇರು ಜೋಕುಲು ಇತ್ತಿನ ಕುಟುಂಬ ಕರೆಂಟ್ ದಾಂತೆ ಕತ್ತಲೆಡಿತ್ತಿನೆಯನ್ನು ತೆರೆದು ಗುರು ಬೆಳದಿಂಗಳು ಸಂಸ್ಥೆ ಕರೆಂಟ್ ವ್ಯವಸ್ಥೆ ಮಲ್ತದನಂದು ಪದ್ಮರಾಜ್ ಪಂಡಿರೋ ಪ್ರಧಾನ ಕಾರ್ಯಂತರು ರಾಜೇಶ್ ಸುವರ್ಣ ಪ್ರವೀಣ್ ಅಂಚನ್ ರಾಜಶ್ರೀ ಜೆ ಪೂಜಾರಿ ಈಶಾನ್ ಸತೀಶ್ ಪೂಜಾರಿ ಸಜಿಪ ಯಶವಂತ ದೆ ರಾಜಗುತ್ತು ವಿಶ್ವನಾಥ ಬಿಲ್ಚಾಡ ಕೂಡೂರು ಪಾಲ್ದೆತೊಂಡಿರೋ. ಅಂಚ ಇನಿ ಕಾಂಡೆ ಫೋನ್ ಮಲ್ಪುನಗಲ ಆಪುಂಡು ಸರ್ ಮಲ್ಪು ಟೈಮ್ ಬಂದ ರೆಡಿ ಇಜ್ಜೇರು ಬಹುಶಃ ಇನ್ನೊಂದೇನು ಮಲ್ತು ತೋರಿಸ್ಪದೇರು ಆರ್ಲ ಅರ್ನೊಟ್ಟಿಗೂ ಈ ನಮ್ಮ ಮೆಸ್ಕಾಂದ ಸಿಬ್ಬಂದಿ ವರ್ಗದಗಳು ಅದು ಪಡೆ ಮೆಸ್ಕಾಂದ ಸಿಬ್ಬಂದಿ ವರ್ಗದಗಳು ಬೊಕ್ಕನಕ್ಕೆ ಸಂಬಂಧಪಟ್ಟಿನಗಳು ಊರ್ದ ಹಿರಿಯರ್ನಗುಲ್ಲ ಪಂಚಾಯತ್ ಪೂರ ಬೋಟ್ಪುನ ಒಂಜಿ ವ್ಯವಸ್ಥೆನ ಮಲ್ತು ಕೊಡ್ದು ಇನಿ ಆ ನಾರಾಯಣ ಗುರುನ ಜನ್ಮ ದಿನಾಚರಣೆದಾನಿ ಈ ಇಲ್ಲಡೊಂಜಿ ಲೈಟ್ ಪೊತ್ತುಂಡು ಅವು ನಮ್ಮ ಸಂಸ್ಥೆದ ಮುಖಾಂತರ ಆಂಡು ಪನ್ಪುನಕ್ಕೆ ಎಂಕ್ಲಿಗೆ ನಿಜವಾದ
ಮಸ್ತ್ ಆ ನಾರಾಯಣ ಗುರುಕುಲ ನಮ್ಮೊಟ್ಟು ಉಲ್ಲೇರು ನಮ್ಮ ಮಲ್ಪುನ ಎಡ್ಡೆ ಬೇಲೆಗೆ ಏಪಲ್ಲ 6 ಎಂಕಲೊಟ್ಟು ಉಲ್ಲೇರು ಬಂಪುನ ಎಂಕ್ಲೆಗ್ ಮನಸ್ಸಿರುన్నారు. ಹಿರಿಯ ಲೇಖಕರು ನಿವೃತ್ತ ಉಪನ್ಯಾಸಕರು ಪಿ ಅನಂತಕೃಷ್ಣ ಭಟ್ ಬರೇನ ಅಯೋಧ್ಯೆ ಪಾವನ ಶ್ರೀರಾಮ ಜನ್ಮಭೂಮಿ ಬೂಕು ಅಂಗರೆ ಕುಡ್ಲದ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದ್ದು ಬುಡುಗಡೆ ಅಂಡ್ ಮೇಯರ್ ಪ್ರೇಮಾನಂದ ಶೆಟ್ಟಿ ಬೂಕು ಲೋಕಾರ್ಪಣೆ ಮಾಡ್ತೀರು. ಕುಡ್ಲದ ಹಿರಿಯ ಲೇಖಕರು ನಿವೃತ್ತ ಉಪನ್ಯಾಸಕರು ಪಿ ಅನಂತಕೃಷ್ಣ ಭಟ್ ಬರೇನ ಅಯೋಧ್ಯೆ ಪಾವನ ಶ್ರೀ ರಾಮ ಜನ್ಮಭೂಮಿ ಕೃತಿ ಬಿಡುಗಡೆ ಕಾರ್ಯಕ್ರಮ ಕುಡ್ಲದ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯಡು ಅಂಗರ್ நடத்தண்டு. ವಿಶ್ವ ಹಿಂದೂ ಪರಿಷತ್ ನಿಲೆಟ್ ನಡತಿನ ಕಾರ್ಯಕ್ರಮಟ್ಟು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾವನ ಶ್ರೀ ರಾಮ ಜನ್ಮಭೂಮಿ ಬೂಕುನು ಲೋಕಾರ್ಪಣೆ ಮಲ್ತೀರು. ಶಾಸಕರು ವೇದವ್ಯಾಸ್ ಕಾಮತ್, ವಿಶ್ವ ಹಿಂದೂ ಪರಿಷತ್ ನಾಯಕರು ಎಂಬಿ ಪುರಾಣಿಕ್, ಶರಣ್ ಪಂಪ್ವೆಲ್, ಗೋಪಾಲ್ ಕುತ್ತ ಪಾಲ್ದೆ ತೊಂದಿರು. ಇವತ್ತು ಅನಾವರಣಗೊಳಿಸಿದಂಥ ಪುಸ್ತಕನೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಖಂಡಿತವಾಗಲೂ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಜನಾಂಗಕ್ಕೆ, ಯುವ ಪೀಳಿಗೆಗೆ ಬಹಳ ಅಗತ್ಯದ ಕೆಲವೊಂದು ಮಾಹಿತಿಗಳನ್ನು ಕೊಡುವ ಮುಖೇನ ಈ ಸಮಾಜಕ್ಕೆ ಏನು ನಮಗೆ ರಾಮಾಯಣದ ಏನು ಶ್ರೀರಾಮಚಂದ್ರನ ಆದರ್ಶ ಮತ್ತು ಅವರ ವಿಚಾರಧಾರೆಗಳು ಏನು ನಮಗೆ ಈ ಹಿಂದೂ ಸಮಾಜಕ್ಕೆ, ಈ ದೇಶಕ್ಕೆ ಪ್ರೇರಣೆ ದೊರಕಿದೆಯಾ, ಅದೇ ರೀತಿ ಇವತ್ತು ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣದ ಹೋರಾಟ ಭಾಗಗಳು ಕೂಡ ಈ ಜನರಿಗೆ, ಈ ನಾಗರಿಕರಿಗೆ, ಹಿಂದೂ ಬಾಂಧವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಮಾಹಿತಿಗಳು ಪೀಳಿಗೆಗೆ ಸಿಗಲಿ. ಕೆಲವರು ಫಾರ್ ಎಪ್ಪು ಎಗೇನ್ಸ್ಟ್ ಎಪ್ಪು ಆ್ಯಸ್ ಇಟ್ ಈಸ್ ಇಂಪಾರ್ಷಲ್ ಅದು ಐನು ಕೂಡ ದಾಖಲೀಕರಣ ಮಾಡ್ತೇನೆ. ಐಡಿದ ಬುಕ್ಕ ಅಯೋಧ್ಯದ ಆ ಮಂದಿರದ ರೂಪರೇಖೆ ಐಕ ಸಂಗ್ರಹ ಅಭೂತಪೂರ್ವ. ಇಡೀ ವರ್ಲ್ಡ್ ಈ ನಮನೆ ಒಂಜಿ ದೇವ ಮಂದಿರ ಕಟ್ಟ್ಯಾರಗ ಈತ ಕಾಂಟ್ರಿಬ್ಯೂಷನ್, ಈತ ಡೊನೇಷನ್ ಓಲ ಬರ್ತದೆ. ಅವಲ ಒಂಜಿ ಮಲ್ಲ ಅವಲ ಅಂತಂದು ಆತು ಲಕ್ಷಾಂತರ ಕಾರ್ಯಕರ್ತರು ಸಂಘ ಪರಿವಾರದಾಕ್ಲು ಶಿಸ್ತುಡು ದಾಲ ಅಂಚಿಂಚಿತ್ತು ಅಂದರೆ ಪೊರ್ಲುಡೆ ಸಂಗ್ರಹ ಮಾಡ್ತೇರು. ಮೇಘಾಲಯದ ಎಂಕ್ ಫೋನ್ ಮಾಡ್ತಿರುವರಿ ಅಲ್ಪದ ಕಾರ್ಯಕರ್ತರು ಮುಲ್ಪದ 2 ಜನ ಬಿಷಪ್ನಾಕ್ಲ ಲೆತ್ತದು ಸಂಗ್ರಹ ದೇಣಿಗೆ ಕೊಡ್ತಿರೋದು. ಹಿಂಗೆ ಆಶ್ಚರ್ಯ ದಾಯಗೆ ಆಕಳನ್ನ ಗೊತ್ತಿ ಜಂತು ನೀವು ಬನ್ನಿ ಬಂಡದೆ ಆಕಳನ್ನ ಲೆತ್ತದು 2 ಬಿಷಪ್ನಾಕ್ಲು ಸುಮಾರು ಜನ ಕ್ರಿಶ್ಚಿಯನ್ ಪಾದ್ರನ್ನ ಆಕಳ ಕೊಡ್ತಾರೆ. ಬಹುಶಃ ಆಕಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಇರೋದು ಹೆಲ್ಪ್ ಕೂಡ, ಅಥವಾ ಆಕಳಿಗೆ ಹಿಂದುಲಂದಲ್ಲ ಅವು ಬಾಂಗ್ಲಾದೇಶ ಬರ್ಪನ ಭಾರಿ ಬಾರ್ಡರೇ ಉಂಟಲ್ಪ ಬಾಂಗ್ಲಾದೇಶ ಆಕಳ ಹಿಡಿದು ಮಕ್ಕಳು ಎಡ್ಡೆ ಅಂತ ತೋಜಿನದ ಅಂತೂ ಅಂತ ಭಾರಿ ಒಂಜಿ ಪೊರ್ಲುದ ಸಂಗ್ರಹಲ ಆತಂಡು ಪೊರ್ಲುದ ರೀತಿದ ಮಂದಿರ ಬರ್ಕೊಂಡು 2 ವರ್ಷದ್ದು ಉಲಾಯಿ ಬರ್ಕೊಂಡು ಅವೇ ರೀತಿ ನಮ್ಮ ಕೋಟ ಕುಂದಾಪುರದಲ್ಲಿ ಪಡೆದ ಒಂಜಿ ರಥಲ ಕಿಷ್ಕಿಂದೆದ ಗೊತ್ತಿಡ್ದು ಭಾರಿ 4 ಕೋಟಿ ರೂಪಾಯಿದ ಭಾರಿ ಮಲ್ಲ ರಥಲ ಅಲ್ಪ ನಿರ್ಮಾಣ ಆಗ್ಬಿಡು ಆಡೆ ಮುಟ್ಟೆ ಅನ್ನು ಆ ಪುಸ್ತಕ ವಿಷಯನ ಕೊಡೋದು ದೀತೆಯನ್ನು. ಬೇತೆ ಬೇತೆ ಅಪರಾಧ ಕೇಸು ಉಪನ 20 ಆರೋಪಿಗಳನ್ನು ಪತ್ತದನ ಪೊಲೀಸರು ಹಿಡಿದು 1 ಕೋಟಿ ರೂಪಾಯಿಗಳ ಹೆಚ್ಚ ಬಿಲೆತ ಪಿರಾಕದ ರತ್ನೊಳಿನ ಸ್ವಾಧೀನೋದೆ ತೊಂದಿರು. ಚಿಕ್ಕಮಗಳೂರು ಪೊಲೀಸರು ನಡಪಾಯಿನ ಕಾರ್ಯಾಚರಣೆಡು ಆರೋಪಿಗಳು 5.5 ಲಕ್ಷ ರೂಪಾಯಿ ನಕಲು ನೋಟುನೆಲ್ಲ ವಶಕ್ಕೆ ತೊಂದಿರು. ಬೇತೆ ಬೇತೆ ಅಪರಾಧ ಕೇಸ್ಲೆಡಿ ಇತ್ತಿನ 20 ಆರೋಪಿలను ಪತ್ತದಿನ ಪೊಲೀಸರು ಅಕ್ಲೆಡ ಇತ್ತಿನ 1 ಕೋಟಿ ರೂಪಾಯಿಡ್ಲ ಹೆಚ್ಚ ಬಿಲೆತ ಪಿರಾಕದ ರತ್ನ ಸ್ವಾಧೀನ ಮಲ್ತೊಂದೆರು. ಚಿಕ್ಕಮಗಳೂರು ಪೊಲೀಸರು ಕಾರ್ಯಾಚರಣೆ ನಡಪಾದಿತ್ತದು ಆರೋಪಿಲಿಡ್ದು 5.5 ಲಕ್ಷ ರೂಪಾಯಿ ನಕಲು ನೋಟುಲೆನು ಸ್ವಾಧೀನಗುದೆ ತೊಂದೆರು. ಕುಡ್ಲ, ಮೈಸೂರು, ಶಿವಮೊಗ್ಗ, ಹಾಸನ ಸೇರ್ದು ಪಾಕ ಕಡಿಟ್ಟು ಈ ಗ್ಯಾಂಗ್ ಕಾರ್ಯೊಡಿತ್ತಂಡು. ಈ ಗ್ಯಾಂಗ್ ಶಿವಮೊಗ್ಗದ ವ್ಯಕ್ತಿ ಒರಿಯರ್ದು 510.5 ಕ್ಯಾರೆಟ್ ರತ್ನ ಕಂಡದಿತ್ತೆರು. ಇಲ್ಲಡೆ ಪೊಗ್ಗುದು ನಾಯಿಲೆಗ್ ಇಸಪಾಡ್ದು ಇಲ್ಲಡೆ ಪೊಗ್ಗೊಂದಿತ್ತಂಡು ಈ ಗ್ಯಾಂಗ್. ಆರೋಪಿಲಿಡ್ದು ಮೂಜಿ ಕಾರು, 5 ಮೊಬೈಲ್, ನಕಲಿ ನೋಟು ತಯಾರು ಮಲ್ಪನ ಕಂಪ್ಯೂಟರ್, ಪ್ರಿಂಟರ್ ಸ್ವಾಧೀನಗುದೆ ತೊಂದೆರು. ಚಿಕ್ಕಮಗಳೂರು ಸಿಇಎನ್ ಇನ್ಸ್ಪೆಕ್ಟರ್ ರಕ್ಷಿತ್ ಬೊಕ್ಕ ಕೂಟ ಈ ಕಾರ್ಯಾಚರಣೆ ನಡಪಾದಿತ್ತದು ವಿಚಾರಣೆಡು ಕೇರಳುಡು ಹೈಟೆಕ್ ವೇಶ್ಯಾವಾಟಿಕೆ ದಂದಿಡ್ಲ ಇತ್ತದು ಆರೋಪಿಲು ತರೆ ತಪ್ಪಾದಿನ ಗೊತ್ತಾತಂಡು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಜೋಕ್ಲಿನ ರಾಷ್ಟ್ರೀಯ ಉಚ್ಚ ಸಿರಿಕೃಷ್ಣ ವೇಷಪಂತ ಆಗಸ್ಟ್ 30 ಆನ್ಲೈನ್ ದಾಟಣ ಮಾತಂಡು. ನಿಕ್ಲಿನ ಇಲ್ಲದ ಅಂಗಣನೆ ಕದ್ರಿ ಶ್ರೀ ಮಂಜುನಾಥ ದೇವೇರ್ನ ರಾಜಾಂಗಣ ಆಪನಂಚ ಮಾತೆರ್ಲ ಪಾಲ್ದೆ ತೊನ್ಲೆಂದು ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಪಂತೇರು ಅರು ಸುದ್ದಿಕೂಟೋಡು ಈ ಬಗೆಟ್ ವಿವರ ಕೊಡ್ತೀರು.
ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನಿಲೆಟ್ ಆಗಸ್ಟ್ 30 ಆನ್ಲೈನ್ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಸಿರಿಕೃಷ್ಣ ವೇಷ ಪಂತ ಅಟ್ಟಣೆ ಮಲ್ತದಿರು ಆ ಲೆಕ್ಕಡು ಅಂಗಾರೆ ಕುಡ್ಲಡ್ ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರಿರು ಸುದ್ದಿಕೂಟುಡು ಇವರ ಕುರಿಯರು ವರ್ಷಲ ಸಿರಿಕೃಷ್ಣ ಜನ್ಮಾಷ್ಟಮಿದ ಪೊರ್ತುಡು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ರಾಜಾಂಗಣಡು ಪಂತುನು ನಡಪವಂದು ಬೈದ ಕೊರೋನಾ ಮಾರ್ಗಸೂಚಿ ಉಪನಿಡಿದವರ ಅವಿನ ಪಾಲನೆ ಮಲ್ತೊಂದು ಪಂತುನು ಆನ್ಲೈನ್ ನಡಪವಂದುಲ್ಲ ತೊಟ್ಟಿಲ ಕೃಷ್ಣ ವೃಕ್ಷ ಕೃಷ್ಣ ಕಂದ ಕೃಷ್ಣ ಮುದ್ದು ಕೃಷ್ಣ ತುಂಟ ಕೃಷ್ಣ ಇಂಚ 30 ವಿಭಾಗಲೆಡು ಪಂತ ನಡಪುಂಡು ಪ್ರತಿಯೊಂದು ವಿಭಾಗದ ಪಂತುಗಳ ಕಲ್ಕೂರ ಬರೆದು ಅವ್ವವು ಪಂತದ ಪುದರ್ 2021@gmail.com ಇಂಚ ಪಾಡ್ದು 2 ನಿಮಿಷದ MP4 ಫಾರ್ಮೆಟ್ ವಿಡಿಯೋನು ಕಡಪಡೋಡು ಪಾಲ್ದೆ ತೊನ್ನಕಲು ಕಲ್ಕೂರ ಕೃಷ್ಣವೇಷ .online ಪುದರ್ ಸೇರ್ಸಾವಡು ವಿಡಿಯೋ ಕಡಪುಡ್ದು ಕೊರ್ನಗ ಬಾಲ್ಯದ ಪುದರ್ ಪ್ರಾಯ ವಿಭಾಗ ಅಪ್ಪೆ ಅಮ್ಮನ ಪುದರ್ ಅಡ್ರೆಸ್ ಮೊಬೈಲ್ ನಂಬರ ಕಡಪುಡ್ದು ಕೊರೋಡು ಕಡಪುಡ್ದು ಕೊರಿಯರೆ ಆಗಸ್ಟ್ 28 ಅಕೇರಿದ ದಿನ ಆದುಂಡೊಂದು ಪ್ರದೀಪ್ ಕುಮಾರ್ ಕಲ್ಕೂರ ಪಂಡಿರು ಸಹಜವಾದಂಥ ಮನೆಯ ನಮ್ಮದೇ ಆದ ಮನೆಯ ಮಾತೃ ಸಂಸ್ಕೃತಿ ಉಡುಗೆ ತೊಡುಗೆಗಳೊಂದಿಗೆ ಈ ಕೃಷ್ಣ ವೇಷಧಾರಿಯಾದಂಥ ಮಕ್ಕಳು ಅಥವಾ ಈ ಅಪೇಕ್ಷಿತಂಥ ಎಲ್ಲ ವಿಭಾಗಗಳು ತೊಟ್ಟಿಲ ಕೃಷ್ಣ ವೃಕ್ಷ ಕೃಷ್ಣ ಕಂದ ಕೃಷ್ಣ ಮುದ್ದು ಕೃಷ್ಣ ತುಂಟ ಕೃಷ್ಣ ಬಾಲಕೃಷ್ಣ ಕಿಶೋರ ಕೃಷ್ಣ ಶ್ರೀಕೃಷ್ಣ ಗೀತಾ ಕೃಷ್ಣ ಶಂಕನಾದ ಶಂಕಮುದ್ಘೋಷ ರಾಧಾಕೃಷ್ಣ ರಾಧಾಮಾಧವ ದೇವಕಿ ಕೃಷ್ಣ ಯಶೋಧ ಕೃಷ್ಣ ನಂದಗೋಕುಲ ವಸುದೇವ ಕೃಷ್ಣ ಯಕ್ಷಕೃಷ್ಣ ಗಾನವೈಭವ ಛಾಯಾಕೃಷ್ಣ ಅಚ್ಯುತ ರಸಪ್ರಶ್ನೆ ಮಾಧವ ರಸಪ್ರಶ್ನೆ ಕೃಷ್ಣ ವರ್ಣವೈಭವ ಜಾನ್ ಚಂದ್ರನ್ ಅವರ ಮಾರ್ಗದರ್ಶನದಲ್ಲಿ ಅದು ನಡೀತಾರೆ. ಈಗಾಗಲೇ ಭಕ್ತರವರು ಬರುವವರಿದ್ದಾರೆ ಮತ್ತು ರಂಗೋಲಿಯಲ್ಲಿ ಕೃಷ್ಣ ಹೀಗೆ ಇಷ್ಟೆಲ್ಲ ವಿಭಾಗಗಳ ವ್ಯವಸ್ಥೆಗಳಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿ ಮನೆಯಲ್ಲೇ ರಂಗೋಲಿ ಹಾಕಿ ಚಿತ್ರೀಕರಣ ಮಾಡಿ ಅಂತ ಹೇಳ್ತಾ ಬಹುಶಃ ಅವರೆಲ್ಲರೂ ಅವರ ಮನೆಯ ತಂತ್ರಜ್ಞಾನ ಮುಖಾಂತರ ಪ್ರಸಾರ ಮಾಡಿದರೆ ಇಡೀ ಜಗತ್ತಿನಲ್ಲಿ ಆ ದಿವಸ ಅಷ್ಟಮಿಯ ದಿವಸ ಕೃಷ್ಣ ಸಂದೇಶದ ಕೃಷ್ಣ ಚಿಂತನೆಯ ಕೃಷ್ಣ ವೇಷ ವ್ಯವಸ್ಥೆಗಳ ವಿಪ್ಲವ ಖಂಡಿತವಾಗಿ ನಡೀತದೆ. ಅದು ನಡಿಬೇಕು ಎನ್ನುವ ಸದಾಶಯ. ಕದ್ರಿ ನವನೀತ ಶೆಟ್ಟಿ ಬೊಕ ದಯಾನಂದ ಕಟೀಲ್ ಬಾಕಿದ ಮಾಹಿತಿ ಕುರಿಯರು ವಿಜಯಲಕ್ಷ್ಮಿ ಬಿ ಶೆಟ್ಟಿ ಬೊಕ ಸಿರಿಕೃಷ್ಣ ವೇಷ ಪಂಥ ಸಮಿತಿದ ಪದಾಧಿಕಾರಿಗಳು ಸುದ್ದಿಕೂಟುಡಿತ್ತೇರು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಳಿನ 305ನೇ ವರ್ಷದ ಆರಾಧನಾ ಮಹೋತ್ಸವ ನಡೆತುಂದಿತ್ತಿದ್ದು ಕುಡ್ಲದ ರಾಘವೇಂದ್ರ ಮಠಟು ವಿಶೇಷ ಕಾರ್ಯಕ್ರಮಗಳು ನಡೆತೊಂದುಂಡು ಅಂಗಾರೆ ಸ್ವಾಮಿಳಿನ ಪಾದುಕ ಪೂಜೆ ಕನಕಾಭಿಷೇಕ ಮಹಾಪೂಜೆ ಮಹಾಮಂಗಳಾರತಿ ಇಂಚ ಆರಾಧನೆ ಕರಿತೀರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇಂಚ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಳಿನ ನಿಚ್ಚಲ ಸುಗಿತೊನ್ವೇರು ದೇವೇರ್ನ ಅವತಾರ ಪನ್ಪುಣ ಮಲ್ಲ ನಂಬಿಕೆನ ದೀವನ್ನ ಭಕ್ತೇರು ಶ್ರೀ ರಾಘವೇಂದ್ರ ಸ್ವಾಮಿಲು ಕೇನ್ನೇನು ಕೊರ್ಪುಣ ಕಾಮಧೇನು ಮಾತಾ ನಮುನೆಡು ತೂಂಡಲ ಅರ ಕಲ್ಪವೃಕ್ಷ ಅಂದು ನಂಬೊಂದು ಬೈದೇರು. ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಳಿಗೆ ಭಾರಿ ಪ್ರಧಾನ ಇಷ್ಟದ ದಿನ ಆದಿತ್ತದು. ಆ ದಿನ ಪರ ಊರ ಭಕ್ತರು ರಾಘವೇಂದ್ರ ಮಠಕ್ಲಿಗೆ ಭೇಟಿ ಕೊರ್ಪೇರು. ಶ್ರೀ ರಾಘವೇಂದ್ರ ಸ್ವಾಮಿಳಿನ 305ನೇ ವರ್ಷದ ಆರಾಧನಾ ಮಹೋತ್ಸವ ಇತ್ತೆ ನಡೆತೊಂದಿತ್ತದೆ. ಕುಡ್ಲದ ನೆಲ್ಲಿಕಾಯಿ ಮಠ ಮಾರ್ಗದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಟು ಬೇತೆ ಕಾರ್ಯಕ್ರಮಗಳನ್ನು ನಡಪಾವಂದುಲ್ಲೇರು. ಅಂಗಾರೆ ಶ್ರೀ ರಾಘವೇಂದ್ರ ಸ್ವಾಮಿಳಿನ ಪಾದುಕೆಳೆಗೆ ಪೂಜೆ ಮಲ್ತೇರು. ಶ್ರೀ ರಾಘವೇಂದ್ರ ಸ್ವಾಮಿಳಿನ ಸನ್ನಿಧಿಡು ಕನಕಾಭಿಷೇಕ ಮಲ್ತೇರು. ಮಹಾಪೂಜೆ ಕರಿತದು ಮಹಾಮಂಗಳಾರತಿ ಪತ್ತೇರು. ಪರ ಊರುಳಿನ ಭಕ್ತರು ಪಾಲ್ದೆ ತಂದು ಶ್ರೀ ರಾಘವೇಂದ್ರ ಸ್ವಾಮಿಳಿನ ಇಂಬು ನಟ್ಟೊಂಡೇರು.
ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸರಪಾಡಿ ಖಂಡ ಸಮಿತಿ ಬಂಟ್ವಾಳ ಪ್ರಖಂಡ ಉಂದೆತನಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬಾಚಕೆರೆ ಸರಪಾಡಿ ದೇವಸ್ಥಾನಡು ಶ್ರಮದಾನ ನಡಪಾಯರು. ಧರ್ಮದರ್ಶಿ ದೇಜಪ್ಪ ಬಾಚಕೆರೆ ಬಂಟ್ವಾಳ ಪ್ರಖಂಡದ ಜೊತೆ ಸಂಚಾಲಕರು ಸಂತೋಷ್ ಕುಲಾಲ್ ಸರಪಾಡಿ ಪಾಲ್ಗೊಂಡಿರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸರಪಾಡಿ ಖಂಡ ಸಮಿತಿ ಬಂಟ್ವಾಳ ಪ್ರಖಂಡ ಒಂದೆತನಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬಾಚಕೆರೆ ಸರಪಾಡಿ ದೇವಸ್ಥಾನಡು ಸೇವೆ ಪನ್ಪುನ ಯಜ್ಞಡು ಸಮಿತಿದಂಚ ಕಾರ್ಯಮಲ್ಪುಗ ಪನ್ಪುನ ಎಡ್ಡೆ ಉದ್ದೇಶದಿ ಒಂದು ಸರಪಾಡಿ ಖಂಡ ಸಮಿತಿ ಶ್ರಮದಾನಡು ಪಾಲ್ಗೊಂಡು ಕ್ಷೇತ್ರದ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಂಟ್ವಾಳ ಪ್ರಖಂಡದ ಜೊತೆ ಸಂಚಾಲಕರು ಸಂತೋಷ್ ಕುಮಾರ್ ಪ್ರಖಂಡ ಪ್ರಚಾರ ಪ್ರಮುಖ್ ಪ್ರವೀಣ್ ಕುಂಟಾಲಪಲ್ಕೆ ಸರಪಾಡಿ ಖಂಡ ಸಮಿತಿ ಕಾರ್ಯಂತಿರು ಸಂಚಾಲಕರು ಸದಸ್ಯರು ಕಾರ್ಯಕರ್ತರು ಶ್ರಮದಾನಡು ಪಾಲ್ಗೊಂಡಿರು. ಇತ್ತೆ ಕುಡೂರು ಮುಖ್ಯಾಂಶಗಳು. ಅಂಗನವಾಡಿ ಬೊಕ್ಕ ಶಾಲೆ ಕಟ್ಟಿರ ಭಿನ್ನೈತೊನ್ನ ಜಾಗೆ ತ್ಯಾಜ್ಯ ಘಟಕೋಗು ಬೆದ್ರದ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಎದುರು ಗ್ರಾಮಸ್ಥರ್ನ ಪ್ರತಿಭಟನೆ. ಕುದ್ರೋಳಿದ ಗುರು ಬೆಳದಿಂಗಳು ಸೇವಾ ಸಂಸ್ಥೆದ ನೀರೇಟು ಸಮಾಜ ಸೇವೆ ಸಜಿಪ 300 ಶಾಂತಿನಗರದ ಪರಿಶಿಷ್ಟ ಜಾತಿದ ಕುಟುಂಬ ಒಂಜಿಗೆ ಕರೆಂಟ್ ವ್ಯವಸ್ಥೆ. ಕುಡ್ಲದ ಶ್ರೀ ರಾಘವೇಂದ್ರ ಮಠದ ನೀಲೇಟು ಶ್ರೀ ರಾಘವೇಂದ್ರ ಸ್ವಾಮಿನ 350ನೇ ವರ್ಷದ ಆರಾಧನಾ ಮಹೋತ್ಸವ. ಆಗಸ್ಟ್ 30ಕ್ಕೆ ಜೋಕ್ಲಿನ ರಾಷ್ಟ್ರೀಯ ಉಚ್ಚಯ ಆನ್ಲೈನ್ ಸಿರಿಕೃಷ್ಣ ವೇಷ ಪಂಥ. ಪ್ರದೀಪ್ ಕುಮಾರ್ ಕಲ್ಕುರ. ಇಳಗಿನಿತ ನಮ್ಮ ಕುಡ್ಲಾತಳು ವಾರ್ತೆಲು ಮುಗಿಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗೆ ತೂವೊಂದಿಪ್ಲೆ ನಮ್ಮ ಕುಡ್ಲ 24x7 ಸೊಲ್ಮೇಲು.